ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ರುಚಿ ರುಚಿ ಸವಿರುಚಿ, ಈ ದಿನ ಯಾವ ರುಚಿ ಹೇಳೇ ಹೋ ನನ್ನ ಸಖಿ. ಸಖಿ ಅಲ್ಲ, ಸಖ. ಇವತ್ತಿನ ಈ ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಸ್ವಾದಭರಿತ ಖಾದ್ಯಗಳನ್ನು ಹೇಳ್ಕೊಡೋದಕ್ಕೆ ಬಂದಿರೋದು ಸಖ. ಇವ್ರಿಗೆ ಅಡುಗೆ ಮಾಡೋದು ಅಂದರೆ ಒಂದು ಹಾಬಿ, ತುಂಬಾ ಇಷ್ಟ. ಡಿಫ್ರೆಂಟ್ ವೆರೈಟಿ ಸ್ಟೈಲಲ್ಲಿ ಅಡುಗೆ ಮಾಡ್ತಾರೆ. ಯಾರು ಇವತ್ತಿನ ಈ ಅತಿಥಿ ಅಂತ ನೀವು ಊಹಿಸ್ತಾ ಇದ್ದರೆ, ಇವತ್ತಿನ ನಮ್ಮ ಅತಿಥಿ ವಿದ್ಯಾಧರ್ ಕಾಮತ್ ಅವರು. ಇವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ವೆಲ್ಕಮ್ ಟು ದ ಶೋ ವಿದ್ಯಾಧರ್. ಎಸ್, ಸೊ ಯಾವಾಗಲೂ ಡಿಫ್ರೆಂಟ್ ಸ್ಟೈಲ್ ವೆರೈಟಿ ಡಿಶಸನ್ನು ಮಾಡ್ತೀರಿ, ಹೆಚ್ಚಾಗಿ ಕಾಂಟಿನೆಂಟಲ್ ಅಲ್ವಾ? ಸೊ ಕಾಂಟಿನೆಂಟಲ್ ನಿಮ್ಮ ಸ್ಟೈಲ್. ಸೊ ಇವತ್ತು ಕಾಂಟಿನೆಂಟಲ್ಲ ಇಂಡಿಯನ್ನ? ಇವತ್ತು ಇಂಡಿಯನ್ ವಿತ್ ಕಾಂಟಿನೆಂಟಲ್. ಹಾಗೆಯೇ ಇವತ್ತು ಬಕ್ರೀದ್ ಕೂಡ. ಸೊ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಕೂಡ ಸಲ್ಲಿಸ್ತಾ, ಅದ್ರ ಜೊತೆಗೆ ಸೊ ಬಕ್ರೀದ್ ಅಂದರೆ ಏನಾದರೂ ನಾನ್ ವೆಜ್ ಐಟಮ್ಸ್ ಇರಲೇಬೇಕು ಅಲ್ವಾ? ಎಸ್. ಸೊ ನಾನ್ ವೆಜ್ ಡಿಶ್ ನೋಡ್ತಾ ಇದ್ದೀನಿ. ಚಿಕನ್ ಏನು ಮಾಡ್ತಾ ಇದ್ದೀರಿ? ಚಿಕನಿಂದ ಯೂಶುವಲಿ ಹೋಟೆಲ್ಸಲ್ಲಿ ಫಿಶ್ ಫಿಂಗರ್ಸ್ ಎಲ್ಲ ಕಾಮನ್ ಇದೆ. ಅದೇ ಬೇಸ್ ಇಟ್ಕೊಂಡು ಚಿಕನಲ್ಲಿ ಮಾಡ್ತೀವಿ. ಚಿಕನಲ್ಲಿ. ಸೊ ದಿಸ್ ವಿಲ್ ಬಿ ಚಿಕನ್ ಫಿಂಗರ್ಸ್. ಎಸ್, ಓಕೆ, ಫೈನ್. ಸೊ ಸೇಮ್ ಇದನ್ನೇ ಫಿಶಲ್ಲಿ ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಎರಡು ಆಪ್ಷನ್ ಕೂಡ ಕೊಟ್ಟಿದ್ದೀರಿ. ಎಗ್ಗಲ್ಲಿ ಮಾಡ್ಬೋದು, ಯು ಕ್ಯಾನ್ ಯೂಸ್ ಪ್ರಾನ್ಸ್. ಓ, ಓಕೆ, ಟೇಸ್ಟ್ ಒಳ್ಳೆ ಬರುತ್ತೆ. ವೆರಿ ನೈಸ್. ಸೊ ಸ್ಟಾರ್ಟ್ ಮಾಡೇ ಬೇಡ, ನೀವು ಹೇಳ್ತಾ ಇದ್ರೆ ಹಸಿವು ಜಾಸ್ತಿ ಆಗ್ತಾ ಇದೆ. ಎಸ್, ವಿಲ್ ಸ್ಟಾರ್ಟ್. ಎಸ್, ಫಸ್ಟ್ ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ, ಮ್ಯಾರಿನೇಷನ್ ಮಾಡುವ. ಫಸ್ಟ್ ಚಿಕನ್ ಪೂರ ಉದ್ದ ಸ್ಲೈಸ್ ಮಾಡಿರಬೇಕು. ಸೊ ಫಿಂಗರ್ಸ್ ಅಂದರೆ ಫಿಂಗರ್ ಥರನೇ ಇರಬೇಕು ಅದು. ಎಸ್. ಸೊ ನೀವೀಗ ಹೇಳಿದ್ರಿ ಪ್ರಾನ್ಸಲ್ಲಿ ಮಾಡ್ಬೋದು, ಫಿಶಲ್ಲಿ ಮಾಡ್ಬೋದು, ಸಿಯಾ ಫಿಶಲ್ಲೂ ಕೂಡ ಮಾಡ್ಬೋದಾ? ಇದನ್ನು ಮಾಡ್ಬೋದು, ಬಟ್ ಅದರಲ್ಲಿ ವೈಟ್ ಫಿಶ್ ಹೇಳಿ ಬರುತ್ತೆ. ಆ ಟೈಪ್ ಫಿಶ್ ಯೂಸ್ ಮಾಡಿದ್ರೆ ಫ್ಲೆಶ್ ಒಳ್ಳೆ ಇರುತ್ತೆ. ಓಕೆ, ಫಿಂಗರ್ಸ್ ಕ್ಲಿಯರ್ ಬರುತ್ತೆ. ನಾರ್ಮಲ್ ಫಿಶ್ ಅಲ್ಲಿ ಸಪೂರ ಇದ್ರೆ ಸೊ ಕಟ್ ಮಾಡುವಾಗ ಪೀಸ್ ಆಗುತ್ತೆ. ಸೊ ನೀವು ಹೇಗಿದ್ರು ಈಗ ಚಿಕನಲ್ಲಿ ಮಾಡ್ತಾ ಇದ್ದೀರಲ್ಲ, ಸೊ ಅದೇ ರೀತಿ ಗಾದ್ರೆ ಅವರ ಪ್ರೀಮಿಯಂ ಸೀ ಫುಡ್ ಇದೆ. ನಿಮಗೆ ಪ್ಯಾಕ್ಡ್ ಎಲ್ಲ ಕ್ಲೀನಾಗಿ ಪ್ಯಾಕ್ ಆಗಿರುತ್ತೆ. ಪ್ರಾನ್ಸ್ ಇದೆ, ಕ್ರ್ಯಾಬ್ ಇದೆ, ಸಿಯಾ ಫಿಶ್ ಇದೆ, ಬಂಗುಡೆ ಹೇಳ್ತೀವಿ ಅದು ಕೂಡ ಇದೆ. ಎಲ್ಲ ಬೇರೆ ಬೇರೆ ಫಿಶಸ್ ಇದೆ. ಮಸಾಲ ಮ್ಯಾರಿನೇಟೆಡ್ ಕೂಡ ಇದೆ, ಹಾಗೇನೆ ಪ್ಲೇನ್ ಕೂಡ ಇದೆ. ಸೊ ನಿಮ್ಗೆ ಈ ಥರ ಮಾಡ್ಕೊಳ್ಳೋಕೆ ತುಂಬ ಸುಲಭ. ಸೊ ಇದಕ್ಕೆ ಕೋಟಿಂಗ್ ಮಾಡಲಿಕ್ಕೆ ಕಾರ್ನ್ಫ್ಲೋರ್. ಎಸ್, ಸ್ವಲ್ಪ ಮೈದಾ ಕ್ರಿಸ್ಪ್ ಬರಲಿಕ್ಕೆ ಸ್ವಲ್ಪ ಹಾಕೊಂಡ್ರೆ ಆಯ್ತಾ? ಸೊ ಕಾರ್ನ್ಫ್ಲೋರ್, ಮೈದಾ ಆಯಿತು. ಈಗ ನೆಕ್ಸ್ಟ್ ಪೆಪ್ಪರ್ ಪೌಡರ್. ಚಿಕನ್ ಬ್ಲೆಂಡ್ ಇರುತ್ತೆ, 1 ಸ್ಪೂನ್ ಪೆಪ್ಪರ್ ಪೌಡರ್, ಸಾಲ್ಟ್ ಟು ಟೇಸ್ಟ್, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದು ಕಾರ್ನ್ಫ್ಲೋರ್ ಮತ್ತು ಮೈದಾ ಹಾಗೆ ಪೌಡರ್ಸ್ ಹಾಕ್ಕೊಂಡ್ರೆ ಸಾಕು. ಅದನ್ನ ಸ್ವಲ್ಪ ಲಿಕ್ವಿಡ್ ಮಾಡಿ ಹಾಕೊಳ್ಬೇಕು ಅಂತ ಇಲ್ವಾ? ಯೂಸ್ ಆಗ್ತಿದ್ದೇನೆ. ಓಕೆ, ಸೊ ಬೈಂಡಿಂಗ್ ಈಸಿ ಆಗುತ್ತೆ. ಸೊ ಲೈಮ್ ಜ್ಯೂಸಲ್ಲೇ ಅದನ್ನು ಮತ್ತೆ ಬ್ಲೆಂಡ್ ಮಾಡ್ಕೊಳ್ತೀರಿ. ಮಿಕ್ಸ್ ಮಾಡುವ. ಸೊ ಹೀಗೆ ಮಾಡಿ ಒಂದು 5 ಮಿನಿಟ್ಸ್ ಇಡುವಾಗ ನಾವು ನೆಕ್ಸ್ಟ್ ಎಗ್ ವಾಶಿಗೆ ರೆಡಿ ಮಾಡುವ. ಸೊ ಆಯಿಲ್ ಒಂದು ಹೀಟ್ ಮಾಡುವ. ಓಕೆ, ಡನ್. ಸೊ ಇದು ಡೀಪ್ ಫ್ರೈಡ್ ಅಲ್ವಾ? ಡೀಪ್ ಫ್ರೈ. ಈಗ ನಾವು ಮಾಡಿದ ಕೋಟಿಂಗ್ ಮಾತ್ರ. ಸೊ ಅದು ಮ್ಯಾರಿನೇಷನ್ ಎಷ್ಟೊತ್ತು ಇಟ್ಕೊಳ್ಬೇಕಾಗುತ್ತೆ ಮ್ಯಾರಿನೇಟ್ ಮಾಡಿ? 15 minutes.
15 ಮಿನಿಟ್ಸ್ ಇಟ್ಕೊಳ್ಬೇಕು. ರೆಫ್ರಿಜರೇಟ್ ಮಾಡಿದರೆ ಒಳ್ಳೆಯದು. ಓಕೆ, ಬಟ್ ಈ ಹೊರಗೆ ಇಡ್ಬೋದು, ನೋ ಪ್ರಾಬ್ಲಮ್. ಹಾಂ ಸರಿ. ಸೊ ನಿಮ್ಗೆ ಗೊತ್ತೇ ಇದೆ ನಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗ ಮ್ಯಾರಿನೇಷನ್ ಆಗಿದೆ. ಸೊ ಎಗ್ ವಾಶ್, ಎಗ್ ಯೂಸ್ ಮಾಡ್ತಿದ್ದೇನೆ. ಸೊ 1 ಎಗ್ ಸಾಕಾಗುತ್ತಾ? ಸಾಕಾಗುತ್ತೆ. ಜಸ್ಟ್ ಖಾಲಿ ಡಿಪ್ ಮಾಡಿ ವಾಶಿಗೆ. ತುಂಬ ಕ್ವಾಂಟಿಟಿ ಇದ್ದರೆ 3 eggs ಬೇಕಾಗುತ್ತೆ. ಸೊ ಅದಕ್ಕೇನು ಸಾಲ್ಟ್ ಏನು ಅಗತ್ಯ ಇಲ್ಲ? ಏನಿಲ್ಲ, ಅಷ್ಟೇ ಎಗ್ ವಾಶ್ ಮಾತ್ರ. ಅಷ್ಟೇ. ಸೊ ನೆಕ್ಸ್ಟ್ ನಾನು ಇದು ರೆಡಿ ಮಾಡ್ತಿದ್ದೇನೆ. ಫ್ಲಾರ್, ರಿಮೈನಿಂಗ್ ಫ್ಲಾರ್ ಏನಿದೆ 1 ಟೇಬಲ್ ಸ್ಪೂನ್, 2 ಟೇಬಲ್ ಸ್ಪೂನ್. ಮೈದಾ ಕಾರ್ನ್ಫ್ಲೋರ್? ಮೈದಾ ಆ್ಯಂಡ್ ಕಾರ್ನ್ಫ್ಲೋರ್ ಬೋತ್. ಕ್ರಿಸ್ಪ್ ಬರಲಿ. ಡಬಲ್ ಎಗ್ ವಾಶ್, ಅದು ಸಿಂಗಲ್ ಈಗ ನಾವು ಮಾಡಿ ಆಲ್ರೆಡಿ ಆಗಿದೆ. ಸೊ ಸೆಕೆಂಡ್ ಇದಕ್ಕೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಸೀಸನಿಂಗ್ ಬೇಕು. ಅಗೇನ್ ಸಾಲ್ಟ್, ಪಿಂಚ್, ಅಗೇನ್ ಪೆಪ್ಪರ್ ಸ್ವಲ್ಪ, ಸೊ ಕೈಯಲ್ಲಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ. ಸೊ ನೆಕ್ಸ್ಟ್ ಆಯಿಲ್ ಬಿಸಿ ಆದ ಕೂಡಲೇ ಹಾಕೊಳ್ಳೋದು. ಕೂಡಲೇ ಓಕೆ, ಇದು ಸ್ಟಾರ್ಟರ್ಸ್ ಥರನೇ ಬಳಸ್ಕೊಳ್ಳೋದು. ಸ್ಟಾರ್ಟರ್ಸ್ ಸಿಂಪಲ್ ಇದೆ, ಈಸಿ ಆಗಿ ಹೋಗುತ್ತೆ. 10-15 ಮಿನಿಟ್ಸ್ ಅಲ್ಲಿ ರೆಡಿ ಆಗುತ್ತೆ. ಓಕೆ, ಸೊ ಮ್ಯಾರಿನೇಟ್ ಮಾಡಿಟ್ಕೊಂಡ್ರೆ ಇದು ರೆಫ್ರಿಜರೇಟರಲ್ಲಿ ಇಟ್ಕೊಂಡ್ರೆ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾರಿನೇಷನ್ ಕ್ವಿಕ್ ಆಗುತ್ತೆ, ಟೇಸ್ಟ್ ಒಳ್ಳೆ ಬರುತ್ತೆ, ಚಿಕನ್ ಅಬ್ಸಾರ್ಬ್ ಮಾಡುತ್ತೆ. ಓಕೆ, ನೀವು ಮ್ಯಾರಿನೇಟ್ ಮಾಡಿ ಒಂದು 10-15 ಮಿನಿಟ್ಸ್ ರೆಫ್ರಿಜರೇಟರಲ್ಲಿ ಇಟ್ಟರು ಕೂಡ ಬೇಗ ಮ್ಯಾರಿನೇಟ್ ಒಳ್ಳೆ ಆಗುತ್ತೆ, ಟೇಸ್ಟ್ ಒಳ್ಳೆ ಬರುತ್ತೆ. ಹೊರಗಡೆ ಸ್ವಲ್ಪ ಸ್ಲೋ ಇರುತ್ತೆ. ಬಟ್ ಅದು ನನಗೆ ಆ ಟೆಕ್ನಿಕ್ ಅರ್ಥ ಆಗಲಿಲ್ಲ, ಅದು ಹೇಗೆ ಅದು ಆಗುತ್ತೆ ಅಂತ ಹೇಳಿ. ಅಂದರೆ ಯೂಶ್ವಲಿ ಎಲ್ಲ ನಾನ್ ವೆಜ್ ಮಾಡುವಾಗ ಮ್ಯಾರಿನೇಷನ್ ದೇ ವಿಲ್ ಕೀಪ್ ಇಟ್ ಇನ್ ರೆಫ್ರಿಜರೇಟರ್, ಸೊ ದಟ್ ಅದು ಟೇಸ್ಟ್ ಫ್ಲೇವರ್ ಒಳ್ಳೆ ಬರುತ್ತೆ. ಡ್ರೈ ಆದ ಕೂಡಲೇ ಫ್ಲೇವರ್ಸ್ ಎಳೆಯುತ್ತೆ. ಓಕೆ ಓಕೆ. ಕೂಲಿಂಗಿಗೆ ಹೊರಗೆ ಇಟ್ಟರೆ ಕೂಲ್ ಇರುವುದಿಲ್ಲ, ನಾರ್ಮಲ್ ಟೆಂಪರೇಚರ್ ಇರುತ್ತೆ. ಕೂಲಿಂಗ್ ಆದ ಕೂಡಲೇ ಇಟ್ ಸಕ್ಸ್ ಫ್ಲೇವರ್. ಓಕೆ ಫೈನ್. ಸೊ ಆ ಟೆಕ್ನಿಕ್ ಅದು, ಹಾಗೆ ಟೇಸ್ಟ್ ಒಳ್ಳೆ ಬರುತ್ತೆ. ಓಕೆ ಡನ್. ಎಣ್ಣೆ ಕೂಡ ಕಾದಿದೆ. ಸೊ ತುಂಬಾ ಚೆನ್ನಾಗಿ ಕಾಯಬೇಕಿದು ಎಣ್ಣೆ. ಸೊ ಇಮಿಡಿಯೇಟ್ ಮೇಲೆ ಬರುತ್ತೆ. ಸೊ ಎಗ್ ವಾಶ್ ಮ್ಯಾರಿನೇಷನ್ ಆಗಿದೆ. ತುಂಬ ಬಿಸಿ ಆಗಿದ್ರೆ ಅದು ಮೇಲೆದ್ದು ಕ್ರಸ್ಟ್ ಮಾತ್ರ ಬೇಗ ಬೇಯುತ್ತೆ, ಒಳಗೆ ಅಷ್ಟು ಬೆಂದಿರೋದಿಲ್ಲ ಅಂತ ಹೇಳ್ತಾರೆ. ಬೇಗ ಸುಟ್ಟೋಗ್ತದೆ. ಚಿಕ್ಕ ಚಿಕ್ಕದು ಮಾಡಿದ್ದೇವೆ, ವೆರಿ ವೆರಿ ಥಿನ್ ಸ್ಲೈಸಸ್. ಸೊ ನೀವಿದು ಫೈಬರ್ಸ್ ಬೀಟ್ ಮಾಡ್ಕೊಂಡು ಮಾಡಿದಿರಾ ಅಥವಾ ಹಾಗೇನೆ ಸ್ಲೈಸ್ ಮಾಡ್ಕೊಂಡಿದ್ದು? ಯಾವುದು ಹೇಳಿ? ಇಲ್ಲ, ನಾರ್ಮಲ್. ಇದರ ಫೈಬರ್ಸ್ ಏನು ಬೀಟ್ ಮಾಡ್ಕೊಳ್ಳಿಲ್ಲ. ಸೊ ಸ್ಪೈಸ್ಗೆ ಬರೀ ಪೆಪ್ಪರ್ ಪೌಡರ್ ಮಾತ್ರ ಸಾಕು ಇದಕ್ಕೆ. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಕಾಯಿಸ್ಕೊಳ್ಬೇಕು. ಕ್ರಂಚಿ ಟೇಸ್ಟಿ ಆಗಿರುತ್ತೆ. ಸೊ ಇದು ನೀವು ಡಬಲ್ 2 ಸಾರಿ ಇದನ್ನ ಮಾಡ್ಕೊಳ್ಳೋದ್ರಿಂದ ಅದು ಕ್ರಿಸ್ಪಿನೆಸ್ ಬರುತ್ತೆ. ಯಾಕಂದ್ರೆ ಫಸ್ಟ್ ನಾವು ಒಂದು ಕೋಟಿಂಗ್ ಮೈದಾ ಹಾಕಿರ್ತೇವೆ, ಅದು ಆಲ್ರೆಡಿ ಅಬ್ಸಾರ್ಬ್ ಮಾಡಿರುತ್ತೆ. ಎಗ್ ಹಾಕುವಾಗ ಇಟ್ ಟೇಕ್ಸ್ ಅನದರ್ ಲೇಯರ್. ಇನ್ನೊಮ್ಮೆ ಹಾಕುವಾಗ ಟೇಸ್ಟ್ ಒಳ್ಳೆ ಬರುತ್ತೆ, ಒಳ್ಳೆದಾಗಿ ಬರುತ್ತೆ, ಕ್ರಿಸ್ಪಿನೆಸ್ ಇರುತ್ತೆ, ಬೈಂಡಿಂಗ್ ಕೂಡ ಹಾಗೆ ಒಳ್ಳೆ ಬರುತ್ತೆ, ಬಿಡಲ್ಲ. ಸೊ ನಿಮಗೆ ಬರೀ ಕಾಂಟಿನೆಂಟಲ್ ಮಾತ್ರ ಇಷ್ಟನಾ ಕುಕ್ ಮಾಡೋದು, ಹೇಗೆ? ಹಾಗೇನಿಲ್ಲ, ಬಿರಿಯಾನೀಸ್ ಮಾಡ್ಬೋದು, ಬಟ್ ಅದು ಚಿಕ್ಕ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಟೇಸ್ಟ್ ಬರಲ್ಲ. ಸೊ ಜಾಸ್ತಿ ಫೆಸ್ಟಿವಲ್ ಮೂಡಲ್ಲಿ ಒಳ್ಳೆ ತುಂಬಾ ಜನ ಇರ್ತಾರೆ, ಟೈಮ್ ಮಾಡ್ಬೋದು. ಸೊ ಇವತ್ತು ಕೂಡ ಫೆಸ್ಟಿವಲ್ ಮೋಡಲ್ಲೇ ಇದ್ದೀವಿ, ಬಟ್ ಇಬ್ಬರೇ ಇರೋದು. ಸೊ ಇಬ್ಬರಿಗೆ ಬೇಡ, ಇಷ್ಟೇ ಸಾಕು ಅಂತ. ಸೊ ಇಟ್ಸ್ ಡನ್ ಮೇಡಮ್. ಯಾ, ಡನ್. ರೆಡಿ ಆಗಿದೆ. ನೆಕ್ಸ್ಟ್ ಪ್ಲೇಟಿಂಗ್ ಮಾಡೋಣ. ಓ ಎಸ್. ಡಿಪ್ ರೆಡಿ ಮಾಡ್ತಿದ್ದೇನೆ ಫಸ್ಟ್. ಸೊ ಇದು ಮಯೋನೀಸ್, ಪ್ಲೇನ್ ಮಯೋನೀಸ್. ಓಕೆ. ಸೊ ಫ್ಲೇವರ್ಡ್ಗಿಂತ ಪ್ಲೇನ್ ಮಯೋನೀಸ್ ತುಂಬ ಟೇಸ್ಟ್ ಬರುತ್ತೆ. ಪ್ಲೇನ್ ಯೂಸ್ ಮಾಡ್ತಿದ್ದೇನೆ. ಸ್ವಲ್ಪ ಗಾರ್ನಿಶ್. ಸೊ ಎಲ್ಲ ರೆಸ್ಟೋರೆಂಟ್ ಸ್ಟೈಲ್.
ಆ್ಯಕ್ಚುಲಿ ವಿಜುವಲಿ ಅಪೀಲಿಂಗ್ ಇರಬೇಕಲ್ವಾ ಯಾವಾಗಲೂ ಕೂಡ. ಹಾಂ, ಸೊ ತಿನ್ನಲಿಕ್ಕೆ ಖುಷಿ ಆಗುತ್ತೆ, ಟೆಂಪ್ಟಿಂಗ್. ಎಸ್, ಯಾವಾಗಲೂ ಫಸ್ಟ್ ಕಣ್ಣಿಗೆ ಮುದ ನೀಡಬೇಕು, ಆಮೇಲೆ ಹೊಟ್ಟೆಗೆ ತಂತಾನೆಗೆ ಅದು ಮುದ ನೀಡುತ್ತೆ. ಎಸ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಡಿಫ್ರೆಂಟ್ ಸ್ಟೈಲ್, ಈಸಿ ಕ್ವಿಕ್ ರೆಸಿಪಿ, ಅದು ಕೂಡ ಮೌತ್ ವಾಟರಿಂಗ್ ರೆಸಿಪಿ. ಸೊ ಚಿಕನ್ ಫಿಂಗರ್ಸ್, ಥ್ಯಾಂಕ್ ಯು ಸೋ ಮಚ್. ಎಸ್, ಬಿಸಿ ಬಿಸಿಯಾದಂಥ ಚಿಕನ್ ಫಿಂಗರ್ಸ್ ರೆಡಿಯಾಗಿದೆ. ಸೊ ಇನ್ನೇನಿಲ್ಲ, ಖಾಲಿ ಹಾಗೆ ಡಿಪ್ ಮಾಡಿ ಟೇಸ್ಟ್ ನೋಡ್ತಾ ಇರೋದು. ಸೊ ಅದಕ್ಕೂ ಮೊದಲು ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಚಿಕನ್ ಫಿಂಗರ್ಸ್ ತಯಾರಿಸೋ ವಿಧಾನ. ಮೊದಲು ಸಣ್ಣಗೆ ಉದ್ದನೆ ತುಂಡು ಮಾಡಿದ ಕೋಳಿ ಮಾಂಸಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್, ಮೈದಾ ಹಿಟ್ಟು, ಕರಿಮೆಣಸು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ ಹಾಕಿ ಕಲಸಿ 5 ರಿಂದ 10 ನಿಮಿಷ ನೆನೆಯಲು ಇಡಿ. ಇನ್ನೊಂದೆಡೆ ಒಂದು ಮೊಟ್ಟೆಯನ್ನು ಬೀಟ್ ಮಾಡಿಟ್ಟುಕೊಳ್ಳಿ. ನಂತರ ಇನ್ನೊಂದು ಬೌಲ್ನಲ್ಲಿ ಮೈದಾ, ಕಾರ್ನ್ಫ್ಲೋರ್, ಚಿಟಕಿ ಉಪ್ಪು ಹಾಗೂ ಕರಿಮೆಣಸು ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ಈಗ ಮ್ಯಾರಿನೇಟ್ ಮಾಡಿದ ಕೋಳಿ ಮಾಂಸವನ್ನು ಮೊಟ್ಟೆಯಲ್ಲಿ ಅದ್ದಿ ಮೈದಾ ಮಿಶ್ರಣದಲ್ಲಿ ಹೊರಳಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಈಗ ರುಚಿಕರವಾದ ಗರಿಗರಿಯಾದ ಚಿಕನ್ ಫಿಂಗರ್ಸ್ ಸವಿಯಲು ಸಿದ್ಧ. ಎಸ್, ಚಿಕನ್ ಫಿಂಗರ್ಸ್ ರೆಡಿ ಆಗಿದೆ. ಅಲ್ ಟೇಸ್ಟ್. ಸೊ ತುಂಬ ಟೇಸ್ಟಿ ಇದ್ರೆ ನಾನು ಒಬ್ಳೆ, ಇಲ್ಲಿದ್ರೆ ಆ ಕಡೆ ಕೊಡ್ತೀನಿ ಆಮೇಲೆ. ಸೊ ಡಿಪ್ ಮಾಡಿಯೇ ತಿನ್ಬೇಕಲ್ಲ. ನನಗೆ ಮಾತ್ರ, ನಿಮಗಿಲ್ಲ. ಪರ್ಫೆಕ್ಟ್ ಕುಕಿಂಗ್. ಸೊ ದಿಸ್ ಇಸ್ ವಾಟ್ ಐ ಸೇ, ಪರ್ಫೆಕ್ಟ್ ಕುಕಿಂಗ್. ಸೊ ತೀರಾ ಬೆಂದರೂ ಕೂಡ ಅದು ರಬರಿ ಆಗುತ್ತೆ. ಸೊ ಎಷ್ಟು ಜ್ಯೂಸಿ ಸಾಫ್ಟ್ ಆಗಿದೆ ಈ ಚಿಕನ್. ಸೂಪರ್, ಆಸಮ್, ಮೈಂಡ್ ಬ್ಲೋಯಿಂಗ್, ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು? ನೆಕ್ಸ್ಟ್ ಚಿಕನ್ ಪೆಪ್ಪರ್ ಫ್ರೈ. ಇದು ಮಾಡುವ ಡ್ರೈ ಡಿಶ್ ಅದು ಆ್ಯಕ್ಚುಲಿ. ಡ್ರೈ ಡಿಶ್. ಎಸ್, ನಿಮ್ದೆಲ್ಲ ಇನ್ಸ್ಟೆಂಟ್ ಅಲ್ವಾ ಚಿಕನ್ ಪೆಪ್ಪರ್ ಫ್ರೈ? ಸೊ ನೀವೆಲ್ಲ ರೆಡಿ ಮಾಡ್ಕೊಳ್ತಾ ಇರಿ, ನಾನು ಈ ಪ್ಲೇಟ್ ಎಲ್ಲ ಖಾಲಿ ಮಾಡ್ತೀನಿ. ಎಸ್, ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇರಲಿ. ನನಗಂತೂ ಸೋನೆ ಪೆಸ್ಸು ಹಾಗ ಫುಲ್ ಪ್ಲೇಟ್ ಚಿಕನ್ ಫಿಂಗರ್ಸ್ ಸಿಕ್ಕಿದೆ. ಮತ್ತಿನ್ನೇನು, ನಾನು ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಬರ್ತೀನಿ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಡೇ ಐಸ್ ಕ್ರೀಮ್. ಸೊ ಒಂದಂತೂ ಸೂಪರ್ ಆಸಮ್ ಚಿಕನ್ ಫಿಂಗರ್ಸ್ ಆಯಿತು. ನೆಕ್ಸ್ಟ್ ಯಾವುದು? ಚಿಕನಲ್ಲಿ ಯಾವುದೋ ಡಿಶ್ ಹೇಳಿದರು, ಪೆಪ್ಪರ್ ಫ್ರೈ ಐ ಗೆಸ್. ಬನ್ನಿ ಅವ್ರನ್ನೇ ಕೇಳೋಣ, ಯಾಕೆ ಕನ್ಫ್ಯೂಷನ್. ಎಸ್ ವಿದ್ಯಾಧರ್, ಈಗ ಯಾವ ಡಿಶ್ ಹೇಳಿದ್ರಿ? ಚಿಕನ್ ಪೆಪ್ಪರ್ ಫ್ರೈ. ಚಿಕನ್ ಪೆಪ್ಪರ್ ಫ್ರೈ, ಪರವಾಗಿಲ್ಲ, ನೆನಪಿದೆ. ತಿಂತಾ ಇದ್ರೆ ಎಲ್ಲ ಮರ್ತೋಯ್ತು. ನೆಕ್ಸ್ಟ್ ಯಾವುದು ಅಂತ? ಚೆಟಿನಾಡ್ ಸ್ಟೈಲ್, ಸ್ವಲ್ಪ ಸ್ಪೈಸಿ ಆ್ಯಂಡ್ ಐ ಲವ್ ಸ್ಪೈಸಿ ಫುಡ್. ಎಸ್, ಸೊ ನನಗಂತೂ ನನ್ನ ಟೇಸ್ಟ್ ಬಡ್ಸ್ ಇನ್ನೂ ಜಾಸ್ತಿ ಆಯಿತು ಇನ್ನು. ಆಯ್ತಾ? ಎಸ್, ವಿಲ್ ಸ್ಟಾರ್ಟ್. ಸೊ ಫಸ್ಟ್ ಪ್ಯಾನ್ ಬೇಕು. ಗ್ಯಾಸ್ ಆನ್ ಮಾಡಲಾ? ಗ್ಯಾಸ್ ಆನ್ ಮಾಡಿ. ಕಡಾಯಿ. ಸೊ ಆಯಿಲ್ ಬೇಕೀಗ ಫ್ರೈ ಮಾಡಲಿಕ್ಕೆ. ಎಸ್, ಸೊ ಶಾಲೋ ಫ್ರೈಯಾ ಹೇಗೆ? ಶಾಲೋ. ಸೊ ಸ್ವಲ್ಪ ಸಾಕು ಹಾಗಾದರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕಾ? ಸೊ ಇದಕ್ಕೆ ಫಸ್ಟ್ ಇದು ಆಯಿಲ್ ಹೀಟ್ ಆದ ಕೂಡಲೇ ಟೇಕಿಂಗ್ ದಿಸ್ ಆನಿಯನ್ಸ್. ಓಕೆ, ಅಷ್ಟು ಆನಿಯನ್ ಹಾಕ್ತೇವೆ ಅಷ್ಟು ಟೇಸ್ಟ್ ಒಳ್ಳೆ ಬರುತ್ತೆ. ಸೊ ಕೆಲವರು ಇದು ಚಿಕನ್ ಚೆಟ್ಟಿನಾಡನ್ನೇ ಚಿಕನ್ ಉರುವಲ್ ಅಂತ ಕೂಡ ಹೇಳ್ತಾರೆ. ಸೊ ಸೇಮ್ ಅದೇ ರೀತಿ ಬರುತ್ತೆ. ಫ್ಲೇವರ್ಸ್ ಮಾತ್ರ ಸ್ವಲ್ಪ ಚೇಂಜಸ್, ಸ್ವಲ್ಪ ಡಿಫರ್ ಇರುತ್ತೆ ಅಷ್ಟೇ. ಇವತ್ತು ನಾವು ಸ್ವಲ್ಪ ಟ್ವಿಸ್ಟ್ ಮಾಡ್ತಿದ್ದೇವೆ. ಸೊ ದಿಸ್ ಇಸ್ ವಿದ್ಯಾಧರ್ ಸ್ಟೈಲ್.
ಸೊ ಸ್ವಲ್ಪ ಟ್ವಿಸ್ಟೆಡ್ ಚಿಕನ್. ಎಸ್, ನೋಡುವ ಬೇರೆ ಮಾಡುವ. ಹಾ, ಸೊ ಅದೇ ಹೇಳಿದಲ್ಲ, ಯಾವುದೇ ನಮ್ದು ಟ್ರೆಡಿಷನಲ್ ಕುಕಿಂಗ್ ಇದ್ರೂ ಕೂಡ ಅದರಲ್ಲಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಕೊಡ್ತಾ ಇದ್ರೆ ಸೊ ಎಂಟೈರ್ಲಿ ಡಿಫ್ರೆಂಟ್ ಒಂದು ರೆಸಿಪಿ ಕೂಡ ಸಿಗುತ್ತೆ, ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಆ್ಯಂಡ್ ಅದು ನಿಮ್ಮ ಓನ್ ಡಿಶ್ ಆಗಿರುತ್ತೆ. ಸೊ ಇದು ಎಷ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಇಲ್ಲ, ಸ್ವಲ್ಪ ಫ್ರೈ ಟ್ರಾನ್ಸ್ಲೂಸೆಂಟ್ ಆದರೆ ರಾ ಸ್ಮೆಲ್ ಹೋದ್ರೆ. ಓಕೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1/4 ಸ್ಪೂನ್ ಇದೆ. ಓಕೆ, ಜಿಂಜರ್ ಜಾಸ್ತಿ ಟೇಸ್ಟ್ ಬೇಕಾದ್ರೆ ಫ್ಲೇವರ್ ಎಕ್ಸ್ಟ್ರಾ ಹಾಕ್ಬೋದು. ಇಲ್ಲ ರಾ ಜಿಂಜರ್ ಇದು ನಮ್ಮದು ಏನು ಬೆಳ್ಳುಳ್ಳಿ ಹೇಳ್ತಾರೆ ಅದನ್ನು ಚಾಪ್ ಮಾಡಿ ಹಾಕಿದ್ರು ಟೇಸ್ಟ್ ಫ್ಲೇವರ್ ಒಳ್ಳೆ. ಗಾರ್ಲಿಕ್ ಅನ್ನು ಕೂಡ ಹಾಗೆ ಚಾಪ್ ಮಾಡಿ ಹಾಕೊಳ್ಬಹುದು, ಜಿಂಜರ್ ಹಾಗೇನೆ ಗ್ರೇಟ್ ಮಾಡಿ ಹಾಕೊಳ್ಬಹುದು. ಸೊ ನಾನಿಲ್ಲಿ ಪೇಸ್ಟ್ ಹಾಕಿದ್ದೀರಿ. ನೆಕ್ಸ್ಟ್ ಚಿಲ್ಲಿ ಪೌಡರ್, ಅದಕ್ಕೇನೆ ಡೈರೆಕ್ಟ್ ಫ್ರೈ ಆಗಿದ್ರೆ ಟೇಸ್ಟ್ ಒಳ್ಳೆ ಬರುತ್ತೆ. ಹಾಗೆ ಪೆಪ್ಪರ್. ಸೊ ಮಿಕ್ಸ್ ಮಾಡ್ಕೊಳ್ಳ. ಎಸ್, ಸ್ವಲ್ಪ ಆಯಿಲ್ ಸಪ್ರೇಷನ್ ಆದ ಕೂಡಲೇ ಚಿಕನ್ ಆ್ಯಡ್ ಮಾಡಿ. ಸೊ ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಿ. ಸೊ ಇವತ್ತಂತೂ ಹೊರಗಡೆ ಹೋಗ್ತಾ ಇದ್ರೆ ಎಲ್ಲೋದ್ರೂ ಕೂಡ ಬಿರಿಯಾನಿ ಘಮ ಬರ್ತಾ ಇರುತ್ತೆ. ಸೊ ನಮ್ಮ ಕಿಚನಲ್ಲೂ ಒಳ್ಳೆ ಘಮ ಬರ್ತಾ ಇದೆ ಅಲ್ವಾ? ಸೊ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಇನ್ಫ್ಯೂಸ್ ಆಗಿ ಒಳ್ಳೆ ಆರೋಮ್ಯಾಟಿಕ್ ಏರ್ ಇದೆ ಈಗ. ಆಯಿಲ್ ಎಲ್ಲ ಸಪ್ರೇಟ್ ಆಗ್ತಾ ಇದೆ. ಸೈಡ್ಸ್ ಫುಲ್ ಇದೆ. ಚಿಕನ್ ಆ್ಯಡ್ ಮಾಡ್ತೀವಿ. ಸೊ ಬೋನ್ಲೆಸ್ ಚಿಕನ್ ಹಾಕ್ಬೇಕು ಇದಕ್ಕೆ? ಹಾಕಿದ್ರೆ ಒಳ್ಳೇದು. ಎನಿ ಚಿಕನ್ ಬಿಲ್ಡು, ಯಾಕಂದ್ರೆ ನಮ್ಮ ಟೇಸ್ಟೇ ಹಾಕಬೇಕು ಹಾಗೆ. ಸೊ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡುವಾಗ ನಿಮಗೆ ಫಸ್ಟ್ ಆಗಿ ನಿಮಗೆ ಕುಕ್ಕಿಂಗ್ಗೆ ಯಾವುದು ಕೊಡ್ತಾರೆ? ಫಸ್ಟ್ ಕೊಡೋದು ಖಾಲಿ ವೆಜಿಟೇಬಲ್ ಚಾಪಿಂಗ್, ಆನಿಯನ್ ಚಾಪಿಂಗ್. ಚಾಪಿಂಗ್ ಇಸ್ ದ ಬೇಸ್. ಫಸ್ಟ್ ಚಾಪ್ ಮಾಡಲಿಕ್ಕೆ ಕಲಿಸಿ. ಚಾಪಿಂಗ್ ಆದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ ಪ್ಯೂರಿ ಮಾಡಲಿಕ್ಕೆ. ಬಟ್ ಕುಕ್ಕಿಂಗಲ್ಲಿ ನಾ ಹೇಳಿದೆ ಇದು ಚಾಪಿಂಗ್ ಆಯಿತು, ಸೊ ಎಲ್ಲ ಬೇರೆ ಬೇರೆ ಒಂದೊಂದೇ ಬಂತು. ಅದರ ನಂತರ ಫಸ್ಟ್ ಏನಾದರೂ ನೀವು ಕುಕ್ ಮಾಡೋದು ಅಂತಿದ್ರು ಕೂಡ ಯಾವುದು ಆವಾಗ ಫಸ್ಟ್ ನಿಮಗೆ ವೆಜ್ ಐಟಮ್ಸಲ್ಲಿ ಹೇಳ್ಕೊಡ್ತಾರಾ, ನಾನ್ ವೆಜ್ ಐಟಮ್ಸಲ್ಲಿ ಹೇಳ್ಕೊಡ್ತಾರಾ, ಹೇಗೆ? ವೆಜ್ ಎರಡು ಕಲಿಸ್ತಾರೆ, ಒಟ್ಟೊಟ್ಟಿಗೆ ಕಲಿಸ್ತಾರೆ. ಕ್ಲಾಸಿಗೆ ಬಿ ಐದರ್ ವೆಜ್ ನಾನ್ ವೆಜ್, ಯಾಕಂದರೆ ಎರಡು ಗೊತ್ತಿರಬೇಕು. ಇಲ್ಲ ನಾನು ವೆಜ್ ಮಾತ್ರ ಮಾಡ್ತೇನೆ, ಇಲ್ಲ ನಾನು ನಾನ್ ವೆಜ್ ಹಾಗೆ ಮಾಡೋದಕ್ಕಿಲ್ಲ, ಹಾಗೆ ಮಾಡಲಿಕ್ಕಿಲ್ಲ. ಸೊ ನಿಮಗೆ ಎರಡು ಕುಕ್ಕಿಂಗ್ ಕೂಡ ಗೊತ್ತಿರಬೇಕು. ಬಟ್ ಅದೇ ಇಂಥದ್ದೇ ಮಾತ್ರ ಅಂತ ಅಂದರೆ ಕುಕ್ಕಿಂಗಲ್ಲಿ ನೀವು ವೆಜ್ ನಾನ್ ವೆಜ್ ಆಯಿತು, ಸೊ ಡೆಸರ್ಟ್ಸ್ ಇದು ಕೂಡ ಕಂಪಲ್ಸರಿಲಿ ಅದರಲ್ಲಿ ಕಲ್ತ್ಕೊಂಡು ಹೋಗ್ತೀವಿ. ಬಟ್ ಅದರಲ್ಲಿ ನೀವೇನಾದರೂ ಸ್ಪೆಸಿಫಿಕೇಶನ್ ಏನಾದರೂ ಮಾಡ್ತೀರಿ ಅಂತ ಇದ್ರೆ, ಸ್ಪೆಷಲೈಸ್ ಮಾಡ್ತೀರಿ ಅಂದರೆ ಬೇರೆ ಮಾಡ್ಕೊಂಡು ಹೋಗ್ಬೋದು. ಸೊ ಅದು ಯಾರು ರೆಡಿ ಮಾಡ್ತಾರೆ ಅವ್ರ ಅಂಡರಲ್ಲಿ ಮಾಡ್ಬೋದು. ಕೆಲವು ಹೋಟ್ಲ್ ಇರುತ್ತೆ, 5 ಸ್ಟಾರ್ ಹೋಟೆಲ್, ಅಲ್ಲಿ ನಿಮಗೆ ಪ್ರತಿಯೊಂದಕ್ಕೆ ಸಪ್ರೇಟ್ ಇದಿರುತ್ತೆ, ಕೌಂಟರ್ಸ್ ಇರುತ್ತೆ. ಓಕೆ, ವೆಜ್ ಕೌಂಟರ್ಸ್, ನಾನ್ ವೆಜ್, ಪೇಸ್ಟ್ರಿ ಕೌಂಟರ್ಸ್. ಸೊ ಅದರಲ್ಲಿ ನಿಮ್ಗೆ ಯಾವುದರಲ್ಲಿ ಆಸಕ್ತಿ ಇದೆ, ಸೊ ಕ್ಯಾನ್ ಡೆವಲಪ್ ದ್ಯಾಟ್. ಓಕೆ. ಸೊ ಖಾರ ಸ್ಮೆಲ್ ತುಂಬ ಇದೆ, ಯಾಕಂದರೆ ಚೆಟ್ಟಿನಾಡ್ ಯಾವ್ದು ಸ್ವೀಟ್ ಬರಲ್ಲ, ಖಾರ. ಸ್ಲೋ ಫ್ಲೇಮ್ ಫ್ರೈ ಆಗಲಿ. ಸೊ ಅದರಲ್ಲಿ ಇನ್ನೂ ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಡ್ರೈ ಆಗುತ್ತೆ. ಡ್ರೈ ಆದ ನಂತರ ಗಾರ್ನಿಶ್. ಸೊ ನೀವೇನಾದರೂ ರೆಸ್ಟೋರೆಂಟ್ ಏನಾದರೂ ಇಟ್ಕೊಂಡಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಸದ್ಯಕ್ಕೆ ಇಲ್ಲ. ನೆಕ್ಸ್ಟ್ ನೋಡ್ಬೇಕು, ಮಾಡೋ ಐಡಿಯಾ ಇದೆ. ಓಕೆ, ಸೊ ಕುಕ್ ಆಗ್ತಾ ಇದೆ. ಸೀಸನಿಂಗ್ ಮಾಡ್ತಿದ್ದೀನಿ. ಸೊ ಆಗ ಸಾಲ್ಟ್ ಏನು ಹಾಕಲಿಲ್ಲ? ಹಾಕಲಿಲ್ಲ. ಫ್ಲೇವರಿಗೆ ಲೆಮನ್ ಜ್ಯೂಸ್. ಬರೀ ಖಾರ ಆದರೂ ಸಾಕಾಗಲ್ಲ, ಸ್ವಲ್ಪ ಹುಳಿ ಬೇಕು. ಸೊ ಫ್ರೆಶ್
ಇದು ಹಾಗೇನೆ ಡ್ರೈ ಐಟಮ್ ಇದು ಅಥವಾ ರೋಟಿ ನಾನ್ ಪರಾಠ ಮಿಕ್ಸ್ ಮಾಡಿ ತಿನ್ಬೋದು, ಅದ್ರ ಜೊತೆಗೂ ಆಗುತ್ತೆ. ಸೊ ರೆಡಿ ಆಗಿದೆ. ಎಸ್ ಡನ್. ಪ್ಲೇಟಿಂಗ್ ಮಾಡುವ. ಓ ಎಸ್. ಸೊ ಇನ್ನೂ ಡ್ರೈ ಬೇಕು ಅಂತಿದ್ರೆ ಪೂರ್ತಿಯಾಗಿ ಡ್ರೈ ಮಾಡ್ಬೋದು. ಸೊ ಪ್ಲೇಟಿಂಗ್ ರೆಡಿ ಮಾಡ್ತಿದ್ದೇನೆ. ಟ್ವಿಸ್ಟ್ ಹೇಳಿದ್ದೆ ಲಾಸ್ಟ್. ಟ್ವಿಸ್ಟ್ ಏನಂದ್ರೆ ನಾರ್ಮಲ್ ನಾವು ಬೇಸಿಲ್ ಲೀಫ್ ಯೂಸ್ ಮಾಡ್ತೇವೆ. ಸೊ ಆ ಟೈಪಲ್ಲಿ ಆರಿಗೆನೋ ಮಿಕ್ಸ್ ಅಡಿಷನಲ್ ಫ್ಲೇವರ್ ಕೊಡುತ್ತೆ. ಸೊ ಈಗ ನೀವು ಹಾಕೊಳ್ತಾ ಇರೋದು ಏನಿದು ಆರಿಗ್ಯಾನೋ? ಇದು ಆರಿಗ್ಯಾನೋ ಇದೆ, ಪ್ಲಸ್ ಮಿಕ್ಸ್ ಹರ್ಬ್ಸ್ ಇದೆ, ಎಲ್ಲ ಹರ್ಬ್ಸ್ ಮಿಕ್ಸ್ ಇದೆ. ಥೈಮ್. ಸೊ ನಿಮಗೆ ಅದು ಸೂಪರ್ ಮಾರ್ಕೆಟ್ಸ್ ಅಲ್ಲಿ ಎಲ್ಲ ಹಾಗೆ ಸಿಗುತ್ತೆ, ರೆಡಿ ಸಿಗುತ್ತೆ. ಸೊ ಇದನ್ನ ಕುಕ್ ಮಾಡುವಾಗ ಹಾಕಬೇಕು ಅಂತ ಇಲ್ಲ, ಮೇಲಿಂದ ಹಾಕೊಂಡ್ರೆ ನಿಮಗೆ ತಿನ್ನುವಾಗ ಮಾತ್ರ ಟೇಸ್ಟ್ ಸಿಗುತ್ತೆ. ಡ್ರೈ ರೆಡಿ. ಎಸ್. ಸೊ ಪೂರ್ತಿ ಹೆಸರೇನಿದ್ದು? ಚಿಕನ್ ಪೆಪ್ಪರ್ ಡ್ರೈ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಆಸಮ್ ಅರೋಮಾ ಬರ್ತಾ ಇದೆ. ಥ್ಯಾಂಕ್ ಯು. ಎಸ್, ಸೂಪರ್ ಕ್ವಿಕ್, ಈಸಿ, ಫಾಸ್ಟ್, ಫಟಾಫಟ್ ಆಗುತ್ತೆ. ಸೊ ಏನೇ ಯಾರಾದರೂ ಬಂದರು ಅಂತ ಹೇಳಿದರೆ ಸಾಕು, ಹಾಗೇ ಫಟಾಫಟ್ ಅಂತ ಮಾಡ್ಕೊಳ್ಬೋದು. ಸೊ ಚಿಕನ್ ಪೆಪ್ಪರ್ ಡ್ರೈ ಸೊ ತುಂಬ ಟೇಸ್ಟಿ ಆಗಿರ್ಬೋದು. ಮಾಡೋ ವಿಧಾನವನ್ನು ಬೇಗ ನೋಡ್ಕೊಂಡು ಬನ್ನಿ. ಚಿಕನ್ ಪೆಪ್ಪರ್ ಡ್ರೈ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಈರುಳ್ಳಿಯನ್ನು ಕಂದು ಬಣ್ಣ ಬರುವವರೆಗೂ ಹುರಿದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮೆಣಸಿನ ಪುಡಿ 2 ರಿಂದ 3 ಚಮಚ, ಕರಿಮೆಣಸು ಪುಡಿ ಹಾಕಿ ಹುರಿದು, ಕೋಳಿ ಮಾಂಸ ಸೇರಿಸಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಹಾಕಿ ನಂತರ ಬೇಯಿಸಿ. ಅರ್ಧ ಬೆಂದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ನಿಂಬೆ ರಸ ಹಾಕಿ 1-2 ನಿಮಿಷ ಬೇಯಿಸಿಕೊಳ್ಳಿ. ಸರ್ವ್ ಮಾಡುವಾಗ ಮೇಲಿನಿಂದ ಆರಿಗ್ಯಾನೋ ಹಾಗೂ ಮಿಕ್ಸ್ಡ್ ಹರ್ಬ್ಸ್ ಪುಡಿಯನ್ನು ಉದುರಿಸಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಪೆಪ್ಪರ್ ಡ್ರೈ ಸವಿಯಲು ಬಲು ರುಚಿ. ಸೊ ಟೇಸ್ಟಿಂಗ್ ಟೈಮ್. ಸೊ ಶಾಲ್ ಐ ಟೇಸ್ಟ್? ಎಸ್, ಡೆಫಿನೆಟ್ಲಿ. ಸೊ ನೀವು ಹೇಳಿದ್ರಿ ಆರಿಗ್ಯಾನೋ, ಹಾಗೆ ಅದರ ಅರೋಮಾ ಬರ್ತಾ ಇದೆ. ಸೂಪರ್, ಆಸಮ್. ಯಾಕೆ ಗೊತ್ತಾ, ಹಾಕಿದ್ದು ಬರೀ ಸಿಂಪಲ್ ಇಂಗ್ರೀಡಿಯೆಂಟ್ಸ್. ಯಾಕೆಂತ ಹೇಳಿದರೆ ಬರೀ ಆನಿಯನ್ ಫ್ರೈ ಮಾಡಿ ಆಮೇಲೆ ಚಿಲ್ಲಿ ಪೌಡರ್ ಹಾಕಿ ಹಾಗೆ ಮಾಡಿದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಮಸಾಲಾಸ್ ಹಾಕಿದ್ದೀರಾ ಏನಂತೇಳಿ. ಲಾಸ್ಟಲ್ಲಿ ಮಿಕ್ಸ್ ಹಾಕಿರೋದ್ರಿಂದ ಆ ಫ್ಲೇವರ್ ಚೇಂಜ್ ಆಗ್ತಾ ಇದೆ. ಸೂಪರ್, ಆಸಮ್, ತುಂಬ ಚೆನ್ನಾಗಿದೆ. ಆಸಮ್. ಬಾಯಲ್ಲಿ ಎಲ್ಲ ಫ್ಲೇವರ್ಸ್ ಇನ್ಫ್ಯೂಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ. ಹೇಗನ್ನಿಸ್ತು ನಮ್ಮ ಕಿಚನಲ್ಲಿ ಕುಕ್ ಮಾಡಿ? ತುಂಬ ಖುಷಿಯಾಯಿತು. ಸಿಂಪಲ್ ಕುಕಿಂಗ್, ಎಷ್ಟು ಸಿಂಪಲ್ ಅಷ್ಟೇ ಸಿಂಪಲ್ ಆಗಿ ಹೇಳ್ಬಿಟ್ರಿ. ನನ್ನಂತೂ ಇನ್ನೂ ತಿಂದೇ ಮುಗಿತಾ ಇಲ್ಲ, ಅಷ್ಟು ಚೆನ್ನಾಗಿದೆ, ಜ್ಯೂಸಿ. ಅದೇ ಹೇಳಿದಲ್ಲ, ಕುಕಿಂಗ್ ಯಾವಾಗಲೂ ಪರ್ಫೆಕ್ಷನ್ ಇಷ್ಟರಲ್ಲೇ ಇರಬೇಕು. ತೀರಾ ಬೆಂದರೂ ಕೂಡ ಇಡ್ಸಲ್ಲ ಅದು. ಇದಂತೂ ಪರ್ಫೆಕ್ಟ್ ಆಗಿದೆ. ಲವ್ ದ ಟೆಕ್ನಿಕ್. ತುಂಬ ಚೆನ್ನಾಗಿದೆ, ಒಳ್ಳೆ ರುಚಿಕರವಾದಂಥ ಅಡುಗೆ. ಸೊ ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸ್ವಲ್ಪ ನಮ್ಮ ಊರಿಂದು ಕೂಡ ಏನಾದರೂ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಐ ಲವ್ ಸ್ಪೈಸಿ ಫುಡ್. ಸೊ ಖಾರ ಖಾರ, ಹುಳಿ ಹುಳಿ ಹಾಗೆ ಇದ್ರೆ ಅಂತೂ ಸಖತ್ತಾಗಿರುತ್ತೆ. ತುಂಬ ಟೇಸ್ಟಿಯಾಗಿದೆ. ನನಗಂತೂ ಪ್ಲೇಟ್ ಹಾಗೆ ಇಡೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ, ತುಂಬ ಟೇಸ್ಟಿಯಾಗಿದೆ. ಸೊ ಇವತ್ತಿನ 2 ಡಿಶ್ ಕೂಡ ಮೈಂಡ್ ಬ್ಲೋಯಿಂಗ್. ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತಾರೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.
ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.